ಅಲ್ಲಾಕಂದ್ರಣ ಔಷಧಿ ತಗೊಳ್ಳಿ ಅಂತಂದ್ರೆ ಮೆಡಿಕಲ್ ಅಲ್ಲಿ ಸಿಗ್ತಿಲ್ಲ ಬ್ರೋ. ನಮ್ ಕಡೆ ಮೆಡಿಕಲ್ ಅಲ್ಲಿ ಈ ತರ ಔಷಧಿ ಎಲ್ಲ ಸಿಗಲ್ಲ ಬ್ರೋ. ಟಿ.ಸಿ ಪೌಡರ್ ಆಗ್ಲಿ ನಿಡೆಕ್ಸ್ ಆಗ್ಲಿ ಸಿಗಲ್ಲ ಬ್ರೋ. ರೋಗ ಕಂಟ್ರೋಲ್ ಮಾಡಕ್ ಏನ್ ಮಾಡ್ಬೇಕು ಚಳಿಗಾಲದಲ್ಲಿ ಅಂತ ತುಂಬಾ ಜನ ಕೇಳ್ತಿದ್ರಿ. ತುಂಬಾ ಯೂಸ್ಫುಲ್ ಆಗಿ ಹೇಳ್ಬಿಡ್ತೀನಿ. ನಿಮ್ಮ ಹತ್ರ ತೋಟ ಇತ್ತು ಅಂತಂದ್ರೆ ಈ 4 ಎಲೆ ಇದ್ರೆ ಸಾಕು, ನೀವು ರೋಗನ ಕ್ಲಿಯರ್ ಮಾಡ್ಕೋಬಹುದು. ಒಂದನೇದಾಗಿ ಬೆಳ್ಳುಳ್ಳಿ ಮತ್ತೆ ಸೀಬೆ ಎಲೆ ಮತ್ತೆ ಪರಂಗಿ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತೆ ಬೇವಿನ ಕಡ್ಡಿ ಇಷ್ಟಿತ್ತು ಅಂತಂದ್ರೆ ನೀವು ಆಟೋಮೆಟಿಕ್ ಹಾಕೊಂಡು ಮಿಕ್ಸಿಲಿ ನೀಟಾಗಿ ರುಬ್ಕೊಂಡು ಇದೆಲ್ಲಾನು ಈ ತರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಮಿಕ್ಸಿಲಿ ರುಬ್ಕೋತು ಅಂತಂದ್ರೆ ನಿಮ್ಗೆ ಒಂದು ಪೇಸ್ಟ್ ಕ್ರಿಯೇಟ್ ಆಗುತ್ತೆ. ಪೇಸ್ಟ್ ನ ತಗೊಂಬಂದು ನೀರೊಳಗಡೆ ಹಾಕ್ಬಿಟ್ಟು ಕುಡಿಸ್ಬಿಡೋದು. ಅಂದ್ರೆ ನೀರೊಳಗಡೆ ಹಾಕ್ಬಿಟ್ಟು ಕುಡಿಸೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಟೋಟಲ್ ಆಗಿ ಎಲ್ಲಾ ರೋಗಗಳು ಕ್ಲಿಯರ್ ಆಗುತ್ತೆ. ನೀವು ಟೋಟಲ್ ಆಗಿ ಯಾವುದೇ ರೋಗಗಳಿರ್ಲಿ, ಮೂಗಲ್ಲಿ ಸೋರೋದಾಗ್ಲಿ ಮತ್ತೆ ಕಣ್ಣು ಮುಚ್ಚೋದಾಗ್ಲಿ ಇಲ್ಲ ತೂಗುಡಿಸೋದಾಗ್ಲಿ, ಈ ತರ ಏನಾದ್ರು ಬರ್ತಿದೆ, ಚಳಿಗಳ ಕುಕ್ಕಳಿಗಳು ಸೇತ್ಕ ನಿಂತೈತೆ ಅಂದ್ರೆ ಈ ತರ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ನೀರೊಳಗಡೆ ಹಾಕ್ಬಿಟ್ಟು ಮಡಗೋದು ಅಷ್ಟೇನೆ. ನೀರೊಳಗಡೆ ಹಾಕ್ಬಿಟ್ಟು ಕುಡಿಸ್ಬಿಟ್ರೆ ನಿಮ್ಗೆ ಆಲ್ ಇನ್ ಒನ್. ಅಂದ್ರೆ ಇದನ್ನ ಸೋಸ್ತೀನಿ ಅಂದ್ರೆ ನೀವು ಸೋಸ್ಕೋಬಹುದು, ಸೋಸೋದು ಬೇಡ ಅಂತಂದ್ರೆ ಡೈರೆಕ್ಟ್ ಆಗಿ ಹಾಕಿದ್ರು ಕೂಡ ಕುಡಿಯುತ್ತೆ. ದಯವಿಟ್ಟು ಔಷಧಿನ ತಯಾರು ಮಾಡ್ಕೋತೀನಿ ಅಂದ್ರೆ ತಯಾರು ಮಾಡ್ಕೊಳ್ಳಿ ಫ್ರೆಂಡ್ಸ್.